1008 ಚಂದ್ರಪ್ರಭಾ ಸ್ವಾಮಿ ಮತ್ತು ಶಾಸ್ತ್ರಕೂಟ ಜಿನಾಲಯದ ಶಾಸ್ತ್ರಕೂಟ ಬಿಂಬಗಳಿಗೆ ಹಾಗೂ ಸಿದ್ಧಕೂಟದ ಸಿದ್ಧರಿಗೆ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನಮಸ್ಕರಿಸುತ್ತಾ ಇದೀಗ ಆಚಾರ್ಯರಿಗೆ ಗುರುವಂದನಾ ಕಾರ್ಯಕ್ರಮಕ್ಕೆ ಪಾದ ಪೂಜೆಯನ್ನು ಮಾಡುವುದಕ್ಕೆ ಸಂತೋಷ ಪಡ್ತೇವೆ. ಎಲ್ಲರೂ ನಮ್ಮ ಜೊತೆಗೆ ಸೇರಬೇಕಾಗಿ ಅಪೇಕ್ಷೆ. ಇದೀಗ ಜಲಾಭಿಷೇಕ. ಓಂ ಹ್ರೀಂ ಶ್ರೀಂ ಸಾಕ್ಷಾತ್ ವಿರಾಜಮಾನ್ 108 ಪರಮಪೂಜ್ಯ ಕುಲಭೂಷಣ ಮಹಾರಾಜ ಚರಣಕಮಲೇಭ್ಯೋ ಜಲಾಭಿಷೇಕಂ ಕರೋಮಿ ನಮರತೆ ಸ್ವಾಹಾ. ಕ್ಷೀರಾಭಿಷೇಕಂ ಕರೋಮಿ ನಮರತೆ ಸ್ವಾಹಾ. ಸಾಕ್ಷಾತ್ ವಿರಾಜಮಾನ್ 108 ಪರಮಪೂಜ್ಯ ಕುಲಭೂಷಣ ಮಹಾರಾಜ ಚರಣಕಮಲೇಭ್ಯೋ ಚಂದನಾಭಿಷೇಕಂ ಕರೋಮಿ ನಮರತೆ ಸ್ವಾಹಾ. ಸಂಸಿದ್ಧ ಶುದ್ಧ ಪರಿಹಾರ ಶುದ್ಧ ಕರ್ಪೂರ ಸಮ್ಮಿಶ್ರಿತ ಚಂದನೇನ ಜಿನೇಂದ್ರ ದೇವಂ ಸುರಪುಷ್ಪರಾಷ್ಟ್ರಿಂ ವಿಲೇಪನಂ ಚಾರು ಕರೋಮಿ ಭಕ್ತ ಇತಿ ಚಂದನಾಲೇಪನಂ ಕರೋಮಿ ನಮರತೆ ಸ್ವಾಹಾ. 108 ಪರಮಪೂಜ್ಯ ಆಚಾರ್ಯ ಕುಲಭೂಷಣ ಮಹಾರಾಜ ಚರಣಕಮಲೇಭ್ಯೋ ಅತ್ರ ಆಹ್ವಾನಂ ಅತ್ರ ತಿಷ್ಠ ಸ್ಥಾಪನಂ ಸನ್ನಿಧೀಕರಣಂ. ಓಂ ಹ್ರೀಂ ಶ್ರೀ ಸಾಕ್ಷಾತ್ ವಿರಾಜಮಾನ್ ಆಚಾರ್ಯ ಪರಮಪೂಜ್ಯ 108 ಕುಲಭೂಷಣ ಮಹಾರಾಜ ಚರಣಕಮಲೇಭ್ಯೋ ಜನ್ಮ ಜರಾ ಮೃತ್ಯುನಾಶನಾಯ ಜರಂ ನಿರುಪಾಮಿತಿ ಸ್ವಾಹಾ. ಓಂ ಹ್ರೀಂ ಶ್ರೀ ಆಚಾರ್ಯ 108 ಪರಮಪೂಜ್ಯ ಸಾಕ್ಷಾತ್ ವಿರಾಜಮಾನ್ 108 ಪರಮಪೂಜ್ಯ ಕುಲಭೂಷಣ ಮಹಾರಾಜ ಚರಣಕಮಲೇಭ್ಯೋ ಸಂಸಾರ ತಾಪನಾಶನಾಯ ಚಂದನಂ ನಿರುಪಾಮಿತಿ ಸ್ವಾಹಾ. ಓಂ ಹ್ರೀಂ ಸಾಕ್ಷಾತ್ ವಿರಾಜಮಾನ್ ಪರಮಪೂಜ್ಯ 108 ಕುಲಭೂಷಣ ಮಹಾರಾಜ ಚರಣಕಮಲೇಭ್ಯೋ ಅಕ್ಷರ ಪ್ರಾಪ್ತಿ ಅಕ್ಷತಾಂ ನಿರುಪಾಮಿತಿ ಸ್ವಾಹಾ. ಪರಮಪೂಜ್ಯ 108 ಆಚಾರ್ಯ ಸಾಕ್ಷಾತ್ ವಿರಾಜಮಾನ್ ಆಚಾರ್ಯ 108 ಕುಲಭೂಷಣ ಮಹಾರಾಜ ಚರಣಕಮಲೇಭ್ಯೋ ಕಾಂಬಾನ ವಿದ್ವಂಸನಾಯ ಪುಷ್ಪಂ ನಿರುಪಾಮಿತಿ ಸ್ವಾಹಾ. ಪರಮಪೂಜ್ಯ ಆಚಾರ್ಯ 108 ಕುಲಭೂಷಣ ಮುನಿ ಮಹಾರಾಜ ಚರಣಾಯ ಪರಮಪೂಜ್ಯ 108 ಆಚಾರ್ಯ ಕುಲಭೂಷಣ ಮಹಾರಾಜ ಚರಣಕಮಲೇಭ್ಯೋ ಧೂಪಂ ನಿರುಪಾಮಿತಿ ಸ್ವಾಹಾ. ಪರಮಪೂಜ್ಯ ಆಚಾರ್ಯ 108 ಕುಲಭೂಷಣ ಮುನಿ ಮಹಾರಾಜ ಚರಣಕಮಲೇಭ್ಯೋ ಮೋಕ್ಷ ಫಲಪ್ರಾಪ್ತಿ ಫಲಂ ನಿರುಪಾಮಿತಿ ಸ್ವಾಹಾ. ಪರಮಪೂಜ್ಯ 108 ಆಚಾರ್ಯ ಕುಲಭೂಷಣ ಮುನಿ ಮಹಾರಾಜ ಚರಣಕಮಲೇಭ್ಯೋ ಅನರ್ಘ್ಯ ಫಲಪ್ರಾಪ್ತಿ ದಿಗಮಃ ಅರ್ಘ್ಯಂ ನಿರುಪಾಮಿತಿ ಸ್ವಾಹಾ. ಉದಕ ಚಂದನ ತಂದುಲ ಪುಷ್ಪಕೆ ಚರಸುದೀಪ ಆಚಾರ್ಯ ವಾತ್ಸಲ್ಯ ರತ್ನಾಕರ ಕುಲಭೂಷಣ ಮುನಿ ಮಹಾರಾಜ ಚರಣಕಮಲೇಭ್ಯೋ ಮಹಾ ಅರ್ಘ್ಯಂ ನಿರುಪಾಮಿತಿ ಸ್ವಾಹಾ. ಶಾಂತಿಂ ಶಾಂತಿದಾರಭ್ಯ ಮಹಾಪುಷ್ಪಾಂಜಲಿ. ಇದೀಗ ಆಚಾರ್ಯ ಶ್ರೀಯುತ ಹರ್ಷಂದ್ರು ಅವರಿಗೆ ಮೈಕವನ್ನು ನೀಡಬೇಕಾಗಿ ಅಪೇಕ್ಷೆ ಮಾಡ್ತೇವೆ. 3 ಜನ ಮಕ್ಕಳ ಹತ್ರ ನಮ್ಮ ಶ್ರಾವಿಕೆಯರು ಮತ್ತು ಇವತ್ತಿನ ನಮ್ಮ ವಿಶೇಷವಾಗಿ ಒಂದು ಪುಸ್ತಕ ಪಟ್ನಶೆಟ್ಟಿ ಸುರೇಶ್ ಕುಮಾರ್ ಅವರು ಹೇಳಿಕೊಡ್ತಾರೆ, ಅದರ ಜೊತೆಗಿರ್ತಾರೆ. 2ನೇ ಪುಸ್ತಕ ಬೆಳ್ಕೆರಿ ಅನಂತ ದಿನೇಶ್ರವರ ಸಹೋದರ ಸುದೇಶ್ ಕುಮಾರ್ ಅವರು ಇರ್ತಾರೆ. 3ನೇ ಪುಸ್ತಕದೊಟ್ಟಿಗೆ ಅರಮನೆಯ ಮತ್ತು ಕೊಂಡೆ ಮನೆತನದ ಪ್ರತಿನಿಧಿಯಾದಂಥ ಆದರ್ಶ ಅವರು ಇರ್ತಾರೆ. ಪುಸ್ತಕವನ್ನು ನಮ್ಮ ಪಟ್ಟಾಭಿಷೇಕ ಆಯ್ಕೆ ಸಮಿತಿಯ ಶ್ರೀಯುತ ಗುಣಪಾಲ್ ಕಡಂಬರವರು, ಹಾಗೆ ನಮ್ಮ ವಿಶೇಷವಾದಂಥ ಸಂಪತ್ ಸಾಮ್ರಾಜರು ಮತ್ತು ವಿಶೇಷವಾಗಿ ಪಾದೂರು ಸುದರ್ಶನರು, ಇವರು ಶ್ರೀದರ್ಜೆ ಇವರ ಜೊತೆಗಿದ್ದು ಆ ಪುಸ್ತಕವನ್ನು ಹಿಡ್ಕೊಳ್ಬೇಕು. ಒಂದು ಪ್ರದಕ್ಷಿಣೆಯನ್ನು ಬಂದು ನೇರವಾಗಿ ಮಹಾರಾಜರ ಸನ್ನಿಧಿಗೆ ಒಪ್ಪಿಸಿ ಇಲ್ಲಿ ಪುಸ್ತಕದ ವಿಮೋಚನೆ ಆಗ್ತದೆ. ಪುಸ್ತಕದ ವಿಮೋಚನೆ ಆದ ಮೇಲೆ ನಾವು ಮಹಾರಾಜರೊಂದಿಗೆ ಆನೆಯ ಅನಾವರಣ, ಯಾಂತ್ರಿಕ ಆನೆಯ ಅನಾವರಣ ಕಾರ್ಯಕ್ರಮಕ್ಕೆ ತೆರಳುತ್ತೇವೆ. ಆ ಅನಾವರಣ ಮಾಡಿದ ಮೇಲೆ ವಾಲಕದವರು ಎಲ್ಲರೂ ಪುಸ್ತಕದೊಟ್ಟಿಗೆ ಹೋಗಿ ಆನೆ ಅನಾವರಣ ಮಾಡಿ ಆಮೇಲೆ ನಾವೆಲ್ಲರೂ ಕೂಡ ಮರಳಿಸಬೇಕಾಗಿ ಅಪೇಕ್ಷೆ ಮಾಡ್ತೇವೆ. ಇದೀಗ ಆರತಿ ಕಾರ್ಯಕ್ರಮ ಮಧ್ಯಕ್ಕೆ ಬರಬೇಕು. ಮಹಿಳಾ ಸಮಾಜದವರು ಆರತಿಯನ್ನು ಕೊಡಬೇಕು ಅವರಿಗೆ. ಮಧ್ಯ ಮಹಿಳೆಯರೆಲ್ಲ ಮುಂದೆ ಬನ್ನಿ. ಎಸ್ ಪಿ ವಿಜಯಕುಮಾರ್ ಶ್ರೀಮತಿಯವರು ಮತ್ತು ಡಾಕ್ಟರ್ ಪ್ರಭಾಚಂದ್ರ ಶ್ರೀಮತಿಯವರು ಮತ್ತು ಮುಳಿಬೆಟ್ಟು, ಹಾಗೆ ಅರಮನೆ ಉಷಾ ದೇವಿ ಅವರ ಮನೆಯವರು ಇಲ್ಲಿ ಬಂದು ಆರತಿಯನ್ನು ನಡೆಸಬೇಕು. ಮತ್ತು ಪರಿಶವವೆಲ್ಲವ ಸಹಿಸುವ ಧೀರರಿಗೆ ಆತ್ಯ ಸುಜ್ಞಾನಿಗೆ ವಿಕಲ್ಪ ವಿರಹಿತಗೆ ಚಿತ್ತಜ ವಿಜಯ ಯತೀಶ್ವರಗೆ ನಿತ್ಯ ಮಂಗಲ ಶುಭ ಸುತ ಶ್ರೀ ಚರಣಕ್ಕೆ ಭಕ್ತಿಯಿಂದ ಆರತಿಯ ಶಾಂತ ಸ್ವಭಾವಿ ಸದ್ಗುರು ಚರಣ
ಅತ್ಯಂತ ವಿನಯದಿ ತೊಡಬಡುತ್ತಾ ಉತ್ತಮ ಸರತ್ನ ಸಮಾನ ದೀಪವ ಬೆಳಗಿ ಬೆಳತಿಯಳತುವ ಆರತಿಯ ಎತ್ತಿರೆ ಪರಮತೋಷದಿ ಮುನಿ ಜನ ಚರಣಕ್ಕೆ ಮಂಗಲದಾರತಿಯ ಅದೇ ರೀತಿ ಅವರ ಜೊತೆಗೆ ಪಟ್ನಶೆಟ್ಟಿ ಸುದೇಶ್ ಕುಮಾರರು ಮತ್ತು ನಮ್ಮ ಆನಡ್ಕದ ಬೆಡ್ಕೇರಿ ಮನೆತನದ ಸುದೇಶರು ಮತ್ತು ಆದರ್ಶ್ ಅರಮನೆ ಮತ್ತು ಕೊಂಡೆ ಮನೆತನದವರು ಅವರ ಜೊತೆಗಿರಬೇಕು. ಚಾಮರದಾರಿಗಳು ಮೊದಲು ಇರಬೇಕು. ಚಾಮರದಾರಿ ಮತ್ತು ಚಿಕ್ಕ ಮಕ್ಕಳು ಮುಂದೆ ನಿಂತು ವಾಲಗದವರು ಮತ್ತು ಚೆಂಡೆಯವರು ನೀವು ವಾಲಗ ನುಡಿಸಬೇಕು. ನೀವು ಅಲ್ಲಿ ಹೋಗಬೇಕಾಗಿಲ್ಲ, ಬಸದಿಯಲ್ಲೇ ಇದ್ದು ನೀವು ವಾಲಗ ನುಡಿಸಿ ಅವರು ಒಂದು ಪ್ರದಕ್ಷಿಣೆ ಬರಬೇಕು ಬಸದಿಗೆ. ಶೈಲೇಂದ್ರ ಅವರು ಅವರನ್ನು ಕರ್ಕೊಂಡು ಹೋಗಬೇಕು. ಮತ್ತು ಬಾಹುಬಲಿ ಪ್ರಸಾದ್ ಹಾಗೆ ಶಂಭವ್ ಕುಮಾರರು ಗುಣಪಾಲರು ಎಲ್ಲರೂ ಅವರ ಜೊತೆಗೆದ್ದು ಸ್ವಾಮಿ ಪ್ರಸಾದ್ ಇವರೆಲ್ಲ ಜೊತೆಗೆದ್ದು ಒಂದು ಪ್ರದಕ್ಷಿಣೆಯನ್ನು ದೇವರಿಗೆ ಮಾಡಿ ಆಮೇಲೆ ಮಹಾರಾಜರ ಸನ್ನಿಧಾನದಲ್ಲಿ ನಾವು ಪುಸ್ತಕದ ಅನಾವರಣವನ್ನು ಮಾಡ್ತೇವೆ. ಆಚಾರ್ಯರ ಕರಕಮಲಗಳಿಂದ ಪುಸ್ತಕದ ವಿಮೋಚನೆಯಾಗಿ ಪುಸ್ತಕದ ಹೆಸರು ಮೊದಲನೇ ಪುಸ್ತಕ ಆಚಾರ್ಯ ಕುಂದರ ಕುಂದನ. ಇದನ್ನು ಬರೆದವರು ಡಾಕ್ಟರ್ ಜೀವಂದರ್ ಕುಮಾರ್ ಹೋತಪೇಟೆ, ಶ್ರವಣಬೆಳಗೊಳ, ಮೂಲ ನಿವಾಸಿ ಹುಬ್ಬಳ್ಳಿ. ಅವರು ಬಹಳ ಸುಂದರವಾಗಿ ಜ್ಞಾನದ ಭಂಡಾರವಾದ ಆಚಾರ್ಯ ಕುಂದರ ಪಂಚಪರಮಾಗಮಗಳನ್ನು ಬರೆದು ಶ್ರೇಷ್ಠವಾದ ವಿದ್ವಾಂಸರಾಗಿದ್ದರು. ತಮಿಳುನಾಡಿನಲ್ಲಿ ಇದ್ದು ವಿಶೇಷವಾಗಿ ಕರ್ನಾಟಕದಲ್ಲಿ ಹುಟ್ಟಿ ಆಂಧ್ರ ಗಡಿಭಾಗದಲ್ಲಿ ಇದ್ದು ನಮ್ಮ ಮೂಡುಬಿದ್ರಿ ಸೇರಿದಂತೆ ಅನೇಕ ಮಠಗಳ ಭಟ್ಟಾರಕರಿಗೆ ಮೂಲ ಸಂಘ ದೇಶೀಯ ಗಣದ ಆಚಾರ್ಯರಾಗಿ ಕುಂದಣ ಬೆಟ್ಟದಲ್ಲಿ ಸಮಾಧಿಯನ್ನು ಪಡೆದು ವಿಶೇಷವಾದಂತಹ ಕುಂದಾದ್ರಿ ಅನ್ನುವ ಪರ್ವತ ಶಿಖರಕ್ಕೆ ಹೆಸರು ಬರೆಯುವುದಕ್ಕೆ ಕಾರಣವಾದವರು. ಕುಂದಾಪುರ ಹೆಸರಿಗೆ ಪ್ರೇರಕರಾದವರು ಆಚಾರ್ಯ ಕುಂದರು. ಆ ಕುಂದರು ಇವತ್ತಿಗೆ 2000 ವರ್ಷವಾಯಿತು. ಅವರ ಪವಿತ್ರ ಪುಸ್ತಕ. ಎರಡನೆಯ ಪುಸ್ತಕ ಶ್ರೀ ಹೇಳಿ ವೀಣಾ ವಾಣಿ, ವಿಶ್ವದ ಅತ್ಯಂತ ಅಪರೂಪದ ಸುಮಾರು 180 ರಾಷ್ಟ್ರಗಳಲ್ಲೂ ಯೋಗದ ಬಗ್ಗೆ ವಿಶೇಷ ಪ್ರೇರಣೆಯನ್ನು ಮಾಡ್ತಾ ಇರುವವರು ಪೆಳ್ಳೆ ವಿಶ್ವವಿದ್ಯಾಲಯದ ನಿರ್ದೇಶಕರಾದ ನಮ್ಮ ಮೂಡುಬಿದ್ರಿಯ ನೆಲದ ಮಗಳು ಕುಮಾರಿ ನಿವೇದಿತಾ, ಶ್ರೀಮತಿ ನಿವೇದಿತಾ ಶ್ರೇಯಾಂಸ್. ಹೋಲಿ ತೀರ್ಥಂಕರ ಮತ್ತು ಅವರ ವೃಕ್ಷದ ಬಗ್ಗೆ ನಾವು ಈಗಾಗಲೇ ಕನ್ನಡದಲ್ಲಿ ಈ ಪುಸ್ತಕವನ್ನು ನಮ್ಮ ಆಳುವ ಸಂಸ್ಥೆಯ ಮುತ್ತಪ್ಪರ ಮೂಲಕ ಮಾಡಿದ್ದೇವೆ. ಇವರು ಇದೇ ಪುಸ್ತಕವನ್ನು ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಮಾಡಿದ್ದಾರೆ. ಅದುರೇ ಲೇಖನ ಬೇರೆ ಬೇರೆ. ಈ ಒಂದು ಹೋಲಿ ತೀರ್ಥಂಕರ ಇನ್ ದ ಲೈಟ್ ಆಫ್ ಹರ್ಟ್ಫುಲ್ನೆಸ್ ದಾಜಿ ಕಮಲೇಶ್ ಡಿ ಪಟೇಲ್ ಈ ಪುಸ್ತಕವನ್ನು ಮುಂಬೈಯಲ್ಲಿ ಗೃಹ ಮಂತ್ರಿಗಳು ಬಿಡುಗಡೆ ಮಾಡಬೇಕಾಗಿತ್ತು. ಆ ಪುಸ್ತಕ ಇವತ್ತು ಭೈರಾದೇವಿ ಮಂಟಪದ ಇತಿಹಾಸ ಪ್ರಸಿದ್ಧ ಮಂಟಪದಲ್ಲಿ ಆಚಾರ್ಯರ ಉಪಸ್ಥಿತಿಯಲ್ಲಿ ಜರುಗ್ತಾ ಇರುವುದು ಅದರ ತೂಕವನ್ನು ಮೌಲ್ಯವನ್ನು ನೂರ್ಮಡಿಗೊಳಿಸಿದೆ. ಅಂಥ ಪುಸ್ತಕವನ್ನು ಇದೀಗ ಪಾದೂರು ಸುದರ್ಶನ್ರವರು ಹಿಡ್ಕೊಳ್ಬೇಕಾಗಿ ಅಪೇಕ್ಷೆ ಮಾಡ್ತಾರೆ. ಅವರು ಹಿಡ್ಕೊಂಡಿದ್ದಾರೆ. ಮತ್ತು ಶ್ರೀಧರ್ರವರು ಅದನ್ನು ಹಿಡ್ಕೊಳ್ಬೇಕಾಗಿ ಅಪೇಕ್ಷೆ ಮಾಡ್ತೇವೆ. ಮತ್ತು ಈ 3 ಪುಸ್ತಕದ ವಿಮೋಚನೆ ಇದೀಗ ನಡೆಯುವ ಮೊದಲು ವಾಲಗದವರು, ಚೆಂಡೆಯವರು, ಕೊಂಬಿನವರು ತಮ್ಮ ತಮ್ಮ ಮಂಗಳ ಧ್ವನಿಗಳನ್ನು ಹೊರಡಿಸುವುದರ ಮೂಲಕ ಗಂಭೀರವಾದ ಆನೆಯಂತೆ ನಡಿಗೆಯನ್ನು ಮಾಡುತ್ತಾ ನಾವು ಭಕ್ತಿಯಿಂದ ಈ ಶಾಸ್ತ್ರವನ್ನು ಮೆರವಣಿಗೆಯ ಮೂಲಕ ಸಹಸ್ರಕೂಟದ ಜಿನಾಲಯ, ಸಿದ್ಧಕೂಟದ ಜಿನಾಲಯ, ಚಂದ್ರಪ್ರಭ ಮಂದಿರದ ವಿಶಾಲ ಬಸದಿಗೆ ಒಂದು ಪ್ರದಕ್ಷಿಣೆ ಮೇಲ್ಭಾಗದಲ್ಲಿ ಒಂದು ಪ್ರದಕ್ಷಿಣೆಯನ್ನು ಮಾಡಿ ನಾವು ಇಲ್ಲಿಗೆ ಆಚಾರ್ಯರ ಸನ್ನಿಧಿಗೆ ಕರೆದುಕೊಂಡು ಬಂದ ಮೇಲೆ ಆಚಾರ್ಯರಿಂದ ಪುಸ್ತಕದ ವಿಮೋಚನೆ ಆಗ್ತದೆ. 3ನೇ ಪುಸ್ತಕ ನಮ್ಮ ಬೈಪಾಡಿ ತಾಯರ್ದು. ಆ ಪುಸ್ತಕ ಕೂಡ ಇಲ್ಲೆಯ ಬಿಡುಗಡೆ. ಅದರ ಹೆಸರೇನು?
ಎಲ್ಲಿಯ ಕತೆ ಮಲ್ಲ ನೀತಿ ಅಂತ ತುಳು ಪುಸ್ತಕವು ಕೂಡ ಇವತ್ತೊಂದು ಬಿಡುಗಡೆ ಆಗಲಿಕ್ಕಿದೆ. ಚಪ್ಪಾಳೆ ತಟ್ಟಿ. ನಮ್ಮ ಬೈಪಾಡಿ ತಾಯರು ಒಬ್ಬ ದೊಡ್ಡ ವಿದ್ವಾಂಸ ಮತ್ತು ವಿಶೇಷವಾಗಿ ನಮ್ಮ ಸನಾತನ ಧರ್ಮದ ಸಂಸ್ಕೃತಿಯ ರಕ್ಷಣೆಯನ್ನು ಮಾಡ್ತಾ ಇರುವವರು, ತಾಳಮದ್ದಳೆ ಮೊದಲಾದ ಕಥಾನಕವನ್ನು ಮಾಡುವವರು. ಹೀಗೆ ಈ 3 ಪುಸ್ತಕ ಸಮ್ಯಕ್ ದರ್ಶನ, ಜ್ಞಾನ ಚಾರಿತ್ರದ ರತ್ನತ್ರಯ ಸ್ವರೂಪದ ಸಂಕೇತವಾಗಿದೆ. ಈ ಪುಸ್ತಕವನ್ನು ಬಿಡುಗಡೆ ಮಾಡಿ ಆಚಾರ್ಯರ ಸನ್ನಿಧಾನದಲ್ಲಿ ನಾವೆಲ್ಲರೂ ಪುಣ್ಯದ ಸಂಪಾದನೆಯನ್ನು ಮಾಡೋಣ. ಜೈ ಬೋಲೋ ಸರಸ್ವತಿ ಮಾತಾ ಕೀ. ವಾಲಗ. ಓಂ ನಮ ಸಿದ್ದೇಭ್ಯ. पार्श्वनाथ भगवान की जय, रघुनाथ भगवान की जय। मंगलम